ಗ್ರಾಮಗಳ ಅಭಿವೃದ್ಧಿಗೆ ಪೂರಕವಾಗಿ ಕಾರ್ಯಾಚರಿಸುತ್ತಿರುವ ಸಮಾಜ ಸೇವಾ ಸಂಸ್ಥೆಗಳು ಪ್ರತಿ ಗ್ರಾಮಗಳಲ್ಲೂ ಹುಟ್ಟಿ ಬರಲಿ. ಇಂತಹ ಸಾಮಾಜಿಕ ಚಿಂತನೆಯ ಸಂಸ್ಥೆಗಳಿಗೆ ಕಾನೂನಾತ್ಮಕ ಬೆಂಬಲವೂ ದೊರಕುತ್ತದೆ ಎಂಬುದಾಗಿ ಪಡುಬಿದ್ರಿ ಠಾಣಾ ಪಿಎಸ್ಐ ದಿಲೀಪ್ ಹೇಳಿದ್ದಾರೆ. ಅವರು ಹೆಜಮಾಡಿ ನಾಗರಿಕ ಕ್ರಿಯಾ ಸಮಿತಿಯ ವತಿಯಿಂದ ಹೆಜಮಾಡಿ ಬೈಪಾಸ್ ಬಳಿಯ ಅಪಘಾತ ವಲಯವೆಂದೇ ಬಿಂಬಿತವಾಗಿರುವ ಪ್ರದೇಶದಲ್ಲಿ ದಾನಿಗಳು ಕೊಡಮಾಡಿದ ಬ್ಯಾರಿಕೇಡ್ ಉದ್ಘಾಟನಾ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿದರು. ಪ್ರತಿ ಗ್ರಾಮ ಮಟ್ಟದಲ್ಲೂ ಆದರೆ ತುಂಬ ಒಳ್ಳೆಯದಾಗುತ್ತೆ. ಈಗ 2-3 ವಿಚಾರಗಳಲ್ಲಿ ಭಾಳ ಸಹಕಾರ ನೀಡಿದ್ದಾರೆ ಮತ್ತು ಗ್ರಾಮದ ಅಭಿವೃದ್ಧಿಗೆ ಸಂಬಂಧಪಟ್ಟ ಹಾಗೆ ಪ್ರತಿಯೊಬ್ಬರು ಮನೆಯಲ್ಲೂ ಒಬ್ಬರು ಸದಸ್ಯರುಗಳನ್ನ ಮಾಡಿಕೊಂಡು ಈ ಥರ ಸಮಾಜಮುಖಿ ಕೆಲಸಗಳನ್ನ ಮಾಡ್ತಾ ಇರೋದು ಇದು ಒಂದು ಮಾದರಿಯಾದಂಥ ಕೆಲಸ ಆಗಿರ್ತದೆ. ಹಾಗಾಗಿ ಪ್ರತಿ ಗ್ರಾಮದಲ್ಲೂ ಈ ರೀತಿ ಮಾಡ್ತಾ ಇದ್ದರೆ ಅದು ಎಲ್ಲ ಅಭಿವೃದ್ಧಿಗೆ ಗ್ರಾಮದಲ್ಲಿ ಬರುವಂಥ ಸಣ್ಣ ಪುಟ್ಟ ಸಮಸ್ಯೆಗಳಿರ್ಬೋದು ಪಂಚಾಯತಿ ಮಟ್ಟದಲ್ಲೇ ಎಲ್ಲ ಬಗೆಹರಿಸ್ಕೊಂಡು ಕೆಲಸ ಮಾಡಲಿಕ್ಕೆ ಭಾಳ ಸಹಕಾರಿಯಾದಂಥ ಮಾರ್ಗ ಇದು. ಹಾಗಾಗಿ ಎಲ್ಲರೂ ಇದಕ್ಕೆ ನಾಗರಿಕ ಕ್ರಿಯಾ ಸಮಿತಿಗೆ ಗ್ರಾಮ ಮಟ್ಟದಲ್ಲಿ ಹೇಗೆ ಸಹಕಾರ ಸಿಗ್ತದೋ ಹಾಗೆ ಪೊಲೀಸರು ತಮಗೆ ಯಾವುದೇ ರೀತಿ ಕಾನೂನಾತ್ಮಕ ಇದಿರ್ಬೋದು ಮತ್ತು ಯಾವುದೇ ರೀತಿ ಸಹಕಾರ ಕೇಳಿದಾಗ ನಾವು ಹೇಳಿ ಬ್ಯಾರಿಕೇಡ್ಗಳನ್ನು ಉದ್ಘಾಟಿಸಿ ಮಾತನಾಡಿದ ಸ್ಥಳೀಯ ವಿದ್ಯಾಸಂಸ್ಥೆಯ ಸಂಚಾಲಕ ಶೇಖಪ್ಪ ಕೋಟೆ ಅವರು ಉತ್ತಮ ಕೆಲಸಗಳನ್ನು ಮಾಡುವಾಗ ವಿರೋಧ ಎಡರು ತೊಡರುಗಳು ಸ್ವಾಭಾವಿಕ, ಅದನ್ನ ಮೆಟ್ಟಿ ಮುಂದಡಿಯಿಟ್ಟಾಗ ನಾವು ಗುರಿ ಮುಟ್ಟಲು ಸಾಧ್ಯ ಎಂದು ಹೇಳಿದರು. ನಾಗರಿಕರು ಕೂಡ ನಮ್ಮ ಯಾವ ತೊಂದರೆಗಳಿವೆ, ಯಾವ ನಮಗೆ ಅಗತ್ಯ ಇದೆ ಎಂಬುದನ್ನು ತಿಳಿದುಕೊಂಡು ಮನದಟ್ಟು ಮಾಡಿಕೊಂಡು ಇದು ನನ್ನ ಕೆಲಸ ಮತ್ತು ನಮ್ಮ ಕೆಲಸ, ಊರವರ ಕೆಲಸ ಅವರವರ ಕೆಲಸ ಅಲ್ಲ ಎಂಬ ಒಂದು ಉದ್ದೇಶವನ್ನು ಹೊಂದಿಕೊಂಡು ಈ ಕೆಲಸವನ್ನು ಮಾಡಿಕೊಳ್ಳಬೇಕಾಗಿದೆ. ನಮ್ಮೆಲ್ಲರ ಒಂದು ಕರ್ತವ್ಯ ಆಗಿದೆ. ಇದು ನಾನು ಹೇಳಿದಾಗೆ ಇದು ಬರೀ ಶುರುವಾತ್ ಮಾತ್ರ, ಸಿಂಪ್ಲಿ ದ ಬಿಗಿನಿಂಗ್. 10 ದಿವಸದೊಳಗೆ ಇಂಥ ಒಂದು ಕಾರ್ಯಕ್ರಮವನ್ನು ಮಾಡಿದ್ದು ನಮ್ಮ ಎಲ್ಲ ಈ ನಾಗರಿಕ ಸಮಿತಿಯ ಪ್ರತಿಯೊಬ್ಬರಿಗೂ ನಾನು ಅವರಿಗೆ ವಂದಿಸ್ತಾ ಇದ್ದೇನೆ. ಆಮೇಲೆ ಇನ್ನು ಮುಂದಕ್ಕೆ ಇಂಥದ್ದು ಕೆಲವರು ಅಡೆತಡೆಗಳು ಎಡವುಗಳು ಬರಬಹುದು, ಅದನ್ನು ಯಾವುದನ್ನು ದಯವಿಟ್ಟು ಯಾರು ಲೆಕ್ಕಿಸಬೇಡಿ. ಈ ಸರಳ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಹೆಜಮಾಡಿ ನಾಗರಿಕ ಕ್ರಿಯಾ ಸಮಿತಿ ಅಧ್ಯಕ್ಷ ಸುಧಾಕರ್ ಕರ್ಕೇರ, ಹೆಜಮಾಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಪ್ರಾಣೇಶ್ ಹೆಜಮಾಡಿ, ಪಡುಬಿದ್ರೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ರವಿಶೆಟ್ಟಿ, ನವಯುಗ ಕಂಪನಿಯ ಪ್ರಮುಖ ಶಿವಪ್ರಸಾದ್ ರೈ, ರಾಲ್ಫಿ ಡಿಕೋಸ್ತಾ, ಇಬ್ರಾಹಿಂ ಸನಾ, ಸೂಫಿ ಸಾಹೇಬ್ ಹಾಗೂ ರಮೀಜ್ ಹುಸೇನ್ ಉಪಸ್ಥಿತರಿದ್ದರು. ಸುರೇಶ್ ಶರ್ಮಾ, ವಿ4 ನ್ಯೂಸ್, ಪಡುಬಿದ್ರೆ.